ಪತಿ ತಮಾಷೆಗೆ ಕೋತಿ ಎಂದು ಹೇಳಿದಕ್ಕೆ ಮಹಿಳೆ ನೇಣಿಗೆ ಶರಣಾಗಿರುವಂತಹ ವಿಚಿತ್ರ ಘಟನೆ ನಡೆದಿದೆ. ಲಕ್ನೋದ ಮಹಿಳೆ ತನ್ನ ಪತಿ ಆಕೆ ತಂಗಿ ಎದುರಲ್ಲೇ ಕೋತಿ ಎಂದು ಕರೆದಿದ್ದಕ್ಕೆ ಬೇಸರಗೊಂಡು ನೇಣಿಗೆ ಶರಣಾಗಿದ್ದಾಳೆ. ನೇಣಿಗೆ ಶರಣಾಗಿ ಮೃತರಾಗಿರುವಂತಹ ಮಹಿಳೆ 23 ವರ್ಷದ ತನ್ನು ಸಿಂಗ್ ರಾಹುಲ್ ಶ್ರೀವಾತ್ಸವ ಎಂಬ ವ್ಯಕ್ತಿಯೊಂದಿಗೆ 4 ವರ್ಷಗಳ ಹಿಂದೆ ಪ್ರೀತಿಸಿ ನಂತರ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿರೋದು. ರಾಹುಲ್ ಆಟೋ ರಿಕ್ಷಾ ಚಾಲಕನಾಗಿದ್ದರೆ ತನ್ನು ಮಾಡಲಿಂಗ್ ಕೋರ್ಸ್ ಮಾಡ್ತಾ ಇದ್ಲು. ಪತಿ ರಾಹುಲ್ ತನ್ನು ಸಹೋದರಿ ಅಂಜಲಿಯೊಂದಿಗೆ ಸೇರಿ ಆಕೆಯನ್ನು ಅಣಕಿಸುತ್ತಾ ತಮಾಷೆಯಾಗಿ ಕೋತಿ ಎಂದು ಕರೆದಿದ್ದಾನೆ. ಆದರೆ ಈ ಮಾತು ಆಕೆಯನ್ನು ಘಾಸಿಗೊಳಿಸಿದ್ದು. ಆಕೆ ಇದ್ದಕ್ಕಿದ್ದಂತೆ ಅಲ್ಲಿಂದ ಎದ್ದು ಏನೂ ಮಾತನಾಡದೆ ಕೋಣೆ ಒಳಗೆ ಹೋಗಿದ್ದಾಳೆ. ತನ್ನು ಸಿಂಗ್ ಸೀಲಿಂಗ್ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಇನ್ನು ಆಕೆಯನ್ನು ರಕ್ಷಿಸಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಆದರೂ ಕೂಡ ಈಗಾಗಲೇ ಮೃತಪಟ್ಟಿರುವುದಾಗಿ ವೈದ್ಯರು ದೃಢಪಡಿಸಿದ್ದಾರೆ. ಈ ಘಟನೆ ಬೆಚ್ಚಿ ಬೀಳಿಸುವಂತಿದ್ದು. ದಿನೇ ದಿನೇ ಮಾನಸಿಕ ಒತ್ತಡದಿಂದ ಕೂಡಿರುವ ಜೀವನ ಶೈಲಿಯಿಂದಾಗಿ ತಮಾಷೆ ಮಾತುಗಳು ಸಹ ಇತ್ತೀಚೆಗೆ ವ್ಯಕ್ತಿಗಳನ್ನು ಮಾನಸಿಕ ಖಿನ್ನತೆಗೆ ಒಳಗಾಗಿ ದುಡುಕಿನ ನಿರ್ಧಾರಕ್ಕೆ ದೂಡ್ತಾ ಇರುವುದು ವಿಷಾದನೀಯ ಸಂಗತಿ.